ನಮಸ್ಕಾರ. ನಾನು ನಿಮ್ಮ ಸೋನಾ ಗಣೇಶ್ ನಾಯಕ್. ಅಣ್ಣಾ ಟಿ ವಿಯಿಂದ ನಿಮಗೆಲ್ಲರಿಗೂ ಶುಭಾಶಯಗಳು. ಇವತ್ತು ನಮ್ಮ ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ. ಅವರ ಹೆಸರು ಸುಭಾಶಿಷ್. ಅವರು ಕಲ್ಕತ್ತಾದಿಂದ ಬಂದು ಇಲ್ಲಿ ಕರ್ನಾಟಕದವ್ರಿಗೋಸ್ಕರ ಈ ಬೆಂಗಳೂರಲ್ಲಿ ನೆಲೆಸಿ ಇಲ್ಲಿ ವಿಶೇಷವಾಗಿ ಒಂದು ಒಳ್ಳೆ ಕಂಪನಿ ಸ್ಟಾರ್ಟ್ ಮಾಡಿ ಅವರು ಈ ಕರೋನಾ ಟೈಮ್ನಲ್ಲಿ ಲಕ್ಷಾಂತರ ಮಂದಿಗೆ ತುಂಬ ನೆರವಾಗಿದ್ದಾರೆ. ಹಾಗೆ ಅವರು ಕರ್ನಾಟಕದಲ್ಲಿ ನೆಲೆಸಿ ಕನ್ನಡ ಕೂಡ ಅತ್ಯಂತ ಒಳ್ಳೆ ರೀತಿಯಿಂದ ಮಾತಾಡ್ತಾರೆ. ಅವರನ್ನು ಇವತ್ತು ಅವ್ರದ್ದೇ ಬಾಯಿಂದ ಅವರು ಹೇಗೆ ಬಂದರು, ಬೆಂಗಳೂರಲ್ಲಿ ಹೇಗೆ ನೆಲೆಸಿದ್ರು, ಇದನ್ನು ಅವ್ರಿಗೆ ಯಾರು ಪ್ರೇರೇಪಣೆ ಮಾಡಿದರು, ಇದನ್ನೆಲ್ಲ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ನಿಮಗೆ ಪರಿಚಯಿಸ್ತೀನಿ. ನಮಸ್ಕಾರ ಸರ್. ತಾವು ಬೆಂಗಳೂರಿಗೆ ಎಷ್ಟು ವರ್ಷ ಆಯ್ತು ಸರ್ ಬಂದು? ನಾನು ಬೆಂಗಳೂರು ಬಂದು 1980 ಬಂದೆ. 42 ಇಯರ್ಸ್ ಆಯಿತು. ನಮ್ಮ ಫಾದರ್ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಇದ್ದರು. ಸೊ ದಟ್ ಈಸ್ ಹೌ ಅಲ್ಲಿಂದ ನಮಗೆ ಗ್ವಾಲಿಯರಿಂದ ಪೋಸ್ಟಿಂಗ್ ಆಗಿ ಇಲ್ಲೇ 1980 ಬಂದೆ. ತಾವು ಏನು ಮಾಡ್ಕೊಂಡಿದ್ದೀರಿ ಸರ್? ಐ ಫಿನಿಶ್ ಮೈ ಇಂಜಿನಿಯರಿಂಗ್ ಮೆಕ್ಯಾನಿಕಲ್. ಆಮೇಲೆ ಇದು ಒಂದು ಆಪರ್ಚುನಿಟಿ ಸಿಕ್ತು. ಮೊದಲೇ ನಾನು ಬೇರೆ ಕಂಪ್ನಿಗಳನ್ನೆಲ್ಲ ಆ್ಯಸ್ ಎ ಡಿಸೈನ್ ಇಂಜಿನಿಯರ್ ಕೆರಿಯರ್ ಶುರು ಮಾಡಿದೆ. ಮತ್ತು ಒಂದು ಆಪರ್ಚುನಿಟಿ ಬಂತು ಈ ಗ್ಯಾಸ್ ಬಿಸ್ನೆಸ್ನಲ್ಲೇ ಶುರು ಮಾಡಲಿಕ್ಕೆ. ಸೊ ಹಾಗೆ ಪ್ರಯತ್ನ ಮಾಡಿದೆ. ಸೊ ಇವತ್ತು ದೇವರು ಇದನ್ನೆಲ್ಲ ಈ ಪೊಸಿಷನ್ನಲ್ಲೇ ಬಂದಿದ್ದೀವಿ. ತಮ್ಮ ಇದರದ್ದು ಈ ಕಂಪನಿ ಹೆಸರು ಮತ್ತು ಇದನ್ನು ಹೇಗೆ ನೀವು ಇಲ್ಲಿ ಸ್ಟಾರ್ಟ್ ಮಾಡಿದ್ರಿ ಬೆಂಗಳೂರಲ್ಲಿ? ನಾವು ಫಸ್ಟ್ 1995 ನಾನು ಈ ಕಂಪನಿ ಶುರು ಮಾಡಿದೆ. ವಿ ಆರ್ ದಿ ಡಿಸ್ಟ್ರಿಬ್ಯೂಟರ್. ನಮ್ಮ ಕೆರಿಯರ್ ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಫ್ ಇಂಡಸ್ಟ್ರಿಯಲ್ ಆ್ಯಂಡ್ ಮೆಡಿಕಲ್ ಗ್ಯಾಸಸ್ ಶುರು ಮಾಡಿದೆ. ಮತ್ತು 2000 ಫಸ್ಟ್ ನಮ್ಮ ಬಾಟ್ಲಿಂಗ್ ಶುರು ಮಾಡಿದೆ. ಬೇರೆ ಕಡೆಯಿಂದ ಲಿಕ್ವಿಡ್ ತರಿಸಿ ಇದು ಕನ್ವರ್ಟ್ ಮಾಡಿ ಇನ್ನು ಕಂಪ್ರೆಸ್ಡ್ ಗ್ಯಾಸ್ನಲ್ಲಿ ಕನ್ವರ್ಟ್ ಮಾಡಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದೆ. ದೆನ್ 2005 ವಿ ಸೆಟ್ ಅಪ್ ಅವರ್ ಫಸ್ಟ್ ಪ್ಲಾಂಟ್ ಆಫ್ ಗ್ಯಾಸ್ ಇನ್ ಗೇಷಿಯಸ್ ಫಾರ್ಮ್ನಲ್ಲೇ ಶುರು ಮಾಡಿದೆ, ಇನ್ ಪೀನ್ಯಾನಲ್ಲೇ. ಅದು ಆದಮೇಲೆ ನಾವು 2010 ಫಸ್ಟ್ ನಮ್ಮದು ಸ್ಟೇಟ್ ಆಫ್ ಆರ್ಟ್ ಲಿಕ್ವಿಡ್ ಪ್ಲಾಂಟ್ ಕುಣಿಗಲ್ ಬ್ಯಾಂಗ್ಳೂರ್ ಹೈವೇನಲ್ಲೇ ಸೆಟಪ್ ಮಾಡಿದ್ವಿ. ಅದು ಹತ್ರ 65 ಟನ್ಸ್ ಪರ್ ಡೇ. ಅದನ್ನಲ್ಲೇ 40 ಟನ್ಸ್ ಆಕ್ಸಿಜನ್, 25 ಟನ್ಸ್ ನೈಟ್ರೋಜನ್ ಪ್ರೊಡಕ್ಷನ್ ಶುರು ಮಾಡಿದ್ದೀವಿ. ವಿತ್ ದ ಸಕ್ಸಸ್ ಆಫ್ ದ್ಯಾಟ್ ಪ್ಲಾಂಟ್ ನಾವು ಬೇರೆ ಎಲ್ಲ ಬ್ಯಾಂಗ್ಳೂರಿನಲ್ಲೇ ಆಲ್ ಮೇಜರ್ ಹಾಸ್ಪಿಟಲ್ಸ್, ಮಲ್ಯ, ಕಿಮ್ಸ್, ಅಪೋಲೋ, ಫೋರ್ಟಿಸ್, ಸೆಂಟ್ ಜಾನ್ಸ್, ಜಯದೇವ, ಇವರಿಗೆಲ್ಲ ಸಿಂಗಲ್ ಸೋರ್ಸ್ ಆಗಿ ಲಾಸ್ಟ್ 10 ಇಯರ್ಸಿಂದ ನಾವು ಹತ್ರ ಕೊಡ್ತಾ ಇದ್ದೀವಿ. ನಾವು ಎಷ್ಟು ಪ್ರಯತ್ನ ಮಾಡಿ ವಿ ಆರ್ ಟ್ರೈಂಗ್ ಟು ಗಿವ್ ದಿ ಬೆಸ್ಟ್ ಸರ್ವಿಸಸ್ ಪಾಸಿಬಲ್. ಹತ್ರ ಕೋವಿಡ್ನಲ್ಲೇ ಆಗಿರೋದು ಇದನ್ನೆಲ್ಲ ನೀವು ನೋಡಿರ್ಬೋದು. ಬ್ಯಾಂಗ್ಳೂರ್ ಹತ್ರ ನಾವು 60 to 70% ಬ್ಯಾಂಗ್ಳೂರೆಲ್ಲ ರಿಕ್ವೈರ್ಮೆಂಟ್ ನಾವೇ ಮೀಟ್ ಮಾಡಿದ್ದೀವಿ. ಇಟ್ ವಾಸ್ ಎ ಬಿಗ್ ಚಾಲೆಂಜ್ ಫಾರ್ ಅಸ್. ಬಟ್ ನಾನು ಗರ್ವಾಗಿ ಹೇಳ್ಬೋದು, ವಿ ಹ್ಯಾವ್ ನಾಟ್ ಫೇಲ್ಡ್. ಯಾವ ಡೆತ್ ಬ್ಯಾಂಗ್ಳೂರ್ನಲ್ಲೇ ಈ ಆಕ್ಸಿಜನ್ಗೋಸ್ಕರ ಆಗಿಲ್ಲ. ಅದಕ್ಕೆ ವಿ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಅ ಮೇಜರ್ ಪಾರ್ಟ್ ಆಫ್ ಇಟ್. ನಾನು ಒಬ್ಬನೇ ಅಲ್ಲ, ನಮ್ಮ ಡ್ರೈವರ್ಸ್, ಲೋಡರ್ಸ್, ನಮ್ಮ ಮ್ಯಾನೇಜರ್ಸ್ ಎಲ್ಲ ಸೇರಿ ದೇ ಹ್ಯಾವ್ ಪುಟ್ ದೇರ್ ಓನ್ ಲೈಫ್ ಆನ್ ರಿಸ್ಕ್ and they have serviced the people and ensured no deaths happened for want of oxygen. I give full credit to my employees, the team, full dedication, full hard work ಇಂದ ಮಾಡಿಸಿ ಕಂಪನಿಗೆ ಇವತ್ತು ಈ ಸ್ಟೇಜ್ನಲ್ಲೇ ತಂದಿದ್ದಾರೆ. ಭಾಳ ಸಂತೋಷ ಸರ್. ನೀವು ಕರ್ನಾಟಕದಗೋಸ್ಕರ ತುಂಬ ಇದು ಮಾಡಿದ್ದೀರಿ. ಭಾಳ ಸಂತೋಷ ಆಗ್ತದೆ. ನಿಮ್ಮಿಂದ ತುಂಬ ಜನ ಈಗ ಲೈಫು ಇದು ಮಾಡಿ ನೆನೆಸ್ಕೊಳ್ತಾ ಇದ್ದಾರೆ. ಇದು ನಾವು ಸೊಸೈಟಿಯಿಂದ ನಮಗೆ ಇವತ್ತು ನಾವು ಏನು ಪೊಸಿಷನ್ ಬಂದಿರೋದು, ಇಟ್ ಈಸ್ ದಿ ಸೊಸೈಟಿ ಯಾರು ಮಾಡಿಸಿರೋದು. ನಮಗೆ ಇದು ಒಂದು ಚಾನ್ಸ್ ಸಿಕ್ತೋ ದೇವರು ಇದನ್ನಲ್ಲೇ ವಾಪಸ್ ಸರ್ವಿಸ್ ಕೊಡಲಿಕ್ಕೆ ನಾವು ಮಾಡಿದ್ದೀವಿ. ಇದೇ ನಮಗೆ ಸಂತೋಷ. ಥ್ಯಾಂಕ್ ಯು. ನೋಡಿದ್ದೀರಲ್ಲ, ಅವರು ಕೋವಿಡ್ನಲ್ಲಿ ಯಾವ ಥರ ಇದು ಮಾಡಿದರು ಅಥವಾ ಇಲ್ಲಿ ಕಂಪನಿ ಸ್ಟಾರ್ಟ್ ಮಾಡಿದರು. ಇಂಥ ಅನೇಕ ಜನರನ್ನು ನಾವು ನಿಮಗೆ ಪರಿಚಯಿಸ್ತೀನಿ. ನಮ್ಮ ಅಣ್ಣಾ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.